ಡ್ಯಾಸ್ಲಿಂಗ್ ಫ್ಯಾಷನ್ ಸ್ಟ್ರೀಕ್ಸ್ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ರೇಣುಕಾ ಪ್ರಕಾಶ್ ಗೌಡ ಅವರ ಸುಸ್ಥಿರ ವಸ್ತ್ರ ಬ್ರ್ಯಾಂಡ್ ನೆಲೆ ಸಂಸ್ಥೆಯ ವತಿಯಿಂದ ವೈವಿಧ್ಯಮಯ ಸೀರೆ ಧರಿಸಿ ನೀರೆಯರು ರ್ಯಾಂಪ್ನಲ್ಲಿ ಮಿಂಚಿದರು. ಕಲಾವಿದೆ, ಡಿಸೈನರ್ ಹಾಗೂ ಸಾರೆ ರನ್ನರ್ ಆಗಿ ಗಮನ ಸೆಳೆದಿರುವ ರೇಣುಕಾ ಪ್ರಕಾಶ್ ಗೌಡ ಅವರು ಬೆಂಗಳೂರಿನಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿಯಾಗಿರುವವರು. ಸೀರೆಯನ್ನ ಯುವ ಜನತೆಯ ಮಧ್ಯೆ ಪ್ರೋತ್ಸಾಹಿಸುವ ಕೆಲಸ ಕಾರ್ಯವನ್ನ ನಡೆಸುತ್ತಿರುವ ರೇಣುಕಾ ಅವರು ಈ ಕಾರಣಕ್ಕಾಗಿಯೇ ತನ್ನ ನೇತೃತ್ವದಲ್ಲಿ ನೆಲೆ ಎಂಬ ಸಂಸ್ಥೆಯನ್ನ ಮುನ್ನಡೆಸುತ್ತಿದ್ದಾರೆ. ನೆಲೆ ಸಂಸ್ಥೆಯು ಸುಸ್ಥಿರ ವಸ್ತ್ರ ಬ್ರಾಂಡಿಂಗ್ ಸಂಸ್ಥೆಯಾಗಿ ಜನ ಮೆಚ್ಚುಗೆ ಗಳಿಸಿದೆ. ನೇಕಾರ ಸಮುದಾಯವನ್ನ ಪ್ರೋತ್ಸಾಹಿಸುವ ಕೆಲಸವನ್ನ ನೆಲೆ ಸಂಸ್ಥೆಯ ಮೂಲಕ ರೇಣುಕಾ ಅವರು ನಡೆಸುತ್ತಿದ್ದಾರೆ. ಡ್ಯಾಸ್ಲಿಂಗ್ ಫ್ಯಾಷನ್ ಸ್ಟ್ರೀಕ್ಸ್ ಆಯೋಜಿಸಿದ ಈ ಶೋದಲ್ಲಿ ರೇಣುಕಾ ಪ್ರಕಾಶ್ ಹಾಗೂ ಅವರ ತಂಡದವರು ವಿವಿಧ ಮಾದರಿಯ ಕರ್ನಾಟಕದ ಸಾಂಪ್ರದಾಯಿಕ ಶೈಲಿಯ ಸೀರೆಗಳಾದ ಇಲಕಲ್, ಕಲ್ಮಕರಿ, ಪಟ್ಟೆದ ಅಂಚು, ಕೈಮಗ್ಗದ ಸೀರೆಗಳ ಜೊತೆಗೆ ರ್ಯಾಂಪ್ ನಡಿಗೆ ಮಾಡಿ ಫ್ಯಾಷನ್ ಪ್ರಿಯರ ಮೆಚ್ಚುಗೆಯನ್ನ ಗಳಿಸಿದ್ರು. ನೆಲೆ ಸಂಸ್ಥೆಯ ವತಿಯಿಂದ ಗೃಹಿಣಿಯರು ಸೇರಿದಂತೆ ಎಲ್ಲಾ ವಯೋಮಾನದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ಸೀರೆಯ ಮೂಲಕ ರ್ಯಾಂಪ್ನಲ್ಲಿ ಮಿಂಚಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.